ಮಂಜೇಶ್ವರದೆಲ್ಲೆಡೆ ಮುಸಲ್ಮಾನ ಬಾಂಧವರು ಶುಕ್ರವಾರದಂದು ಸಂಭ್ರಮದ ಈದ್ ಮಿಲಾದ್ ಆಚರಿಸಿದರು. ಉದ್ಯಾವರ, ಕುಂಜತ್ತೂರು, ಪೊಸೊಟ್ಟು, ಹೊಸಂಗಡಿ, ಉಪ್ಪಳ ಸೇರಿದಂತೆ ಹಲವೆಡೆ ವಿದ್ಯಾರ್ಥಿಗಳ ಮೆರವಣಿಗೆಯೊಂದಿಗೆ ಸಂಭ್ರಮದ ಈದ್ ಆಚರಿಸಲಾಯಿತು. ತಮಿಳುನಾಡು ಅಲ್ ಫತಃ ಜುಮಾ ಮಸೀದಿಯಲ್ಲಿ ಮಸೀದಿ ಉಪಾಧ್ಯಕ್ಷ ಅಬ್ದುಲ್ ರೆಹಮಾನ್ ಎಆರ್ ಧ್ವಜಾರೋಹಣಗೈದು ನಬಿದಿನ ರ್ಯಾಲಿಗೆ ಚಾಲನೆ ನೀಡಿದರು. ಉದ್ಯಾವರ ಸಾವಿರ ಜಮಾತಿನ ಮುಂಭಾಗದಿಂದ ಆರಂಭಗೊಂಡ ನಬಿದಿನ ರ್ಯಾಲಿಗೆ ಮಸೀದಿ ಅಧ್ಯಕ್ಷ ಸೂಫಿ ಹಾಜಿ ಹಾಗೂ ಕಾರ್ಯದರ್ಶಿ ಮೊಯ್ದೀನ್ ಕುಂಞಿ ಹಾಜಿ, ಉಪಾಧ್ಯಕ್ಷ ಖಾದರ್ ಫಾರೂಕ್ ಮೊದಲಾದವರು ನೇತೃತ್ವ ವಹಿಸಿದ್ದರು. ಈ ಸಂದರ್ಭ ಜಮಾತಿನ ಅಧೀನದಲ್ಲಿರುವ ತಮಿಳುನಾಡು, ಕುಂಜತ್ತೂರು, ಇರ್ಷಾದ್ ಸೇರಿದಂತೆ 13 ಮೊಹಲ್ಲಾಗಳ ಮದ್ರಾಸ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು, ಪೋಷಕರು ಉದ್ಯಾವರ ಸಾವಿರ ಜಮಾತಿನ ಅಂಕಣದಲ್ಲಿ ಜಮಾಯಿಸಿ ಬಳಿಕ ಮೆರವಣಿಗೆಯನ್ನು ನಡೆಸಲಾಯಿತು. ಉದ್ಯಾವರ ಮಸೀದಿ ಮುಂಭಾಗದಿಂದ ಹೊರಟ ಮೆರವಣಿಗೆ ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿಯಿಂದ ಸಾಗಿ ಬಳಿಕ ಕುಂಜತ್ತೂರಿನಿಂದ ಹಿಂತಿರುಗಿ ಜಮಾತ್ ಅಂಗಣವನ್ನು ಸೇರಿದೆ. ಜಮಾ ನಮಾಜಿನ ಬಳಿಕ ಮೌಲೂದ್ ಪಾರಾಯಣ ನಡೆಯಿತು. ಉಪ್ಪಳದಲ್ಲಿ ಧ್ವಜಸ್ತಂಭ ಸ್ಥಾಪಿಸಿದ ವಿಷಯದಲ್ಲಿ ಭುಗಿಲೆದ್ದಂತಹ ಘರ್ಷಣೆಯನ್ನ ಹತೋಟಿಗೆ ತರಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿದರು. ಈ ಸಂದರ್ಭ ಪೊಲೀಸರ ಮೇಲೂ ಕಲ್ಲು ತೂರಾಟ ನಡೆದು 2 ಪೊಲೀಸರು ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.